ಬೆಂಡೆಕಾಯಿ ಪುಳಿಮಿಂಚಿ ರೆಡಿಯಾಗಿದೆ. ರೆಡಿಯಾಗಿದೆಲ್ಲ ನೋಡಿ, ಘಮ ಘಮ ಪರಿಮಳ ಬರ್ತುಂಟು. ಟೇಸ್ಟ್ ನೋಡಿ ಹೇಳಬೇಕಲ್ಲ. ಹೌದು. ಓಕೆ, ನೀವು ಇದಕ್ಕೆ ಜೊತೆಗೆ ಬೆಂಡೆಕಾಯಿ ಮತ್ತು ಈರುಳ್ಳಿ ಹಾಕಿರಲ್ಲ, ಚಿಕ್ಕ ಈರುಳ್ಳಿ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಡೆಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಅನಿಲಾ ಜೇಮ್ಸ್ ಮ್ಯಾಮ್ ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಓಕೆ, ನೀವು ಫಸ್ಟ್ ಟೈಮ್ ನಮ್ಮ ಸುರುಚಿ ಅಡುಗೆ ಮನೆ ಬರ್ತಾ ಇದ್ದೀರಾ? ಓಕೆ, ಎಲ್ಲಿಂದ ಬರ್ತಿದ್ದೀರಾ? ಕುಳಾಯಿಯಿಂದ. ನಮ್ಮ ಸುರುಚಿ ಅಡುಗೆ ಮನೆ ನಿಮಗೆ ಪರಿಮಳ ಎಲ್ಲ ಹೊಡಿತಾ ಇರ್ತಾರೆ. ಹಾಗಾದ್ರೆ ಕುಳಾಯಿಗೆ ಹತ್ತಿರಲ್ಲ? ಹೌದೌದು. ಓಕೆ, ಯಾವಾಗಲೂ ನೀವು ನಿಮ್ಮ ಮನೆಯ ಅಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ನಮ್ಮ ಸುರುಚಿ ಅಡುಗೆ ಮನೆಗೆ ಬರ್ತಿದ್ದೀರಾ? ಏನು ಸ್ಪೆಷಲ್ ಮಾಡ್ತಿದ್ದೀರಿ? ಬೆಂಡೆಕಾಯಿ ಪುಳಿಮಿಂಚಿ. ಬೆಂಡೆಕಾಯಿ ಪುಳಿಮಿಂಚಿ. ಓಕೆ, ಅಂದರೆ ಇದು ಊಟಕ್ಕೆ ಸೈಡ್ ಡಿಶ್ ಥರ ಪುಳಿಮಿಂಚಿ ಅಲ್ಲ? ಓಕೆ, ಇನ್ನೊಂದು ಮೊಸರು ಸಾರು. ಅಂದ್ರೆ ಸೌತೆಕಾಯಿ ಹಾಕಿ ಮೊಸರು ಸಾರು ಅಂತೇಳಿ. ಅಂದ್ರೆ ಅದು ಏನು ವಿದೌಟ್ ಫೈರಾ ಹೇಗೆ? ಅಂದ್ರೆ ಬೆಂಕಿ ಮಾಡಬೇಕು, ಬೇಯಿಸಬೇಕು. ಬೇಯಿಸಿ ಮಾಡೋದು. ಓಕೆ, ಒಂದು ಮೊಸರು ಸಾರು, ಇನ್ನೊಂದು ಬೆಂಡೆಕಾಯಿ ಪುಳಿಮಿಂಚಿ. ಎರಡು ಕೂಡ ತರಕಾರಿಗಳನ್ನು ನಾವೀಗ ಮಾಡ್ತಾ ಇದೀವಲ್ಲ? ಓಕೆ, ಎರಡೊಂದು ಮಳಿಗೆ ಅಡುಗೆ ಹೋಗುವ. ಆಯ್ತು. ಎಸ್, ಅಡುಗೆ ಮನೆ ಬಂದಾಯ್ತಲ್ಲ. ಈಗ ಫಸ್ಟಿಗೆ ನೀವು ಬೆಂಡೆಕಾಯಿ ಎಲ್ಲ ಕರೆಕ್ಟಾಗಿ ಕಟ್ ಮಾಡಿದ್ದು ಕಾಣ್ತಾ ಉಂಟು. ಅಂದ್ರೆ ಈಗ ಬೆಂಡೆಕಾಯಿ ಪುಳಿಮಿಂಚಿ ಸ್ಟಾರ್ಟ್ ಮಾಡ್ತೀರಾ? ಹೌದು. ಫಸ್ಟಿಗೆ ಅದೇ ನೋಡೋದಲ್ಲ? ಓಕೆ, ಎಂತ ಮಾಡೋದು ಫಸ್ಟಿಗೆ? ಎಂತ ಬೇಕು? ಬಾಣಲೆ ಬೇಕು. ಫಸ್ಟ್ ಮಾಡಬೇಕಾ? ಓಕೆ, ಹಾಗಾದರೆ ಒಲೆ ಉರಿಸ್ಕೊಳ್ಬೇಕಲ್ಲ? ಹೌದು. ಮನೆಯಲ್ಲೆಲ್ಲ ನೀವೇ ಒಲೆ ಉರಿಸೋದು? ಹೌದೌದು. ಇಲ್ಲಿ ನೋಡಿ, ನಾನು ಒಲೆ ಉರಿಸೋದು. ಥ್ಯಾಂಕ್ ಯು. ಇದಕ್ಕೆ ಎಣ್ಣೆ ಹಾಕಬೇಕು. ಓಕೆ ಓಕೆ, ನಾವು ಆಯಿಲ್ ಅಂತ ಬಂದಾಗ ನಡೆಲ್ಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಎಸ್, ಆಯಿಲ್ ಅಂತ ಹೆಚ್ಚಾಗಬೇಕಲ್ಲ? ಬೆಂಡೆಕಾಯಿಯನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಬಾಡಿಸುವಾಗ ಸ್ವಲ್ಪ ಉಪ್ಪು ಮತ್ತು ಹಳದಿ ಹುಡಿ ಹಾಕಬೇಕು. ಉಪ್ಪು ಮೊದಲೇ ಹಾಕೋದು ಯಾಕಂತ ಹೇಳಿದ್ರೆ ಬೇಗ ಬೇಯಲಿಕ್ಕೆ ಅಂತಲ್ಲ? ಹಾಗೆಲ್ಲ, ಅದಕ್ಕೆ ಸ್ವಲ್ಪ ತಾಗಬೇಕಲ್ಲ, ಹಿಡಿಬೇಕಲ್ಲ. ನೀವು ಸಾಧಾರಣ ಒಂದು 1/4 ಕಿಲೋ ಬೆಂಡೆಕಾಯಿ ತಗೊಂಡಿರ? ಹೌದು. ಸ್ವಲ್ಪ ಹಳದಿ ಪುಡಿ. ಹಳದಿಲ್ಲ? ಓಕೆ, 1/4 ಟೀ ಸ್ಪೂನ್. 1/4 ಟೀ ಸ್ಪೂನ್ ಹಳದಿ. ಸ್ವಲ್ಪ ಬಾಡಿಸಿದ್ರೆ ಸಾಕು, ತುಂಬ ಕಪ್ಪಾಗೋದು ಬೇಡ. ಅಂದರೆ ಮೇಲ್ಗಡೆನೂ ಸ್ವಲ್ಪ ಫ್ರೈ ಥರ ಆಗಲಿ. ಓಕೆ ಓಕೆ, ಅಂಟು ಸ್ವಲ್ಪ ಹೋಗಬೇಕು ಅದಕ್ಕೆ. ಓಕೆ, ಈ ಪುಳಿಮಿಂಚಿಗೆಲ್ಲ ಏನು ಬೆಂಡೆಕಾಯಿ ಬೆಳೆದಿದ್ದೆಲ್ಲ ನಡೀತದ? ಬೆಳೆದಿದ್ದಷ್ಟು ಒಳ್ಳೆಯದಾಗಲ್ಲ. ಓಕೆ, ಆ್ಯಕ್ಚುಲಿ ಬೆಂಡೆಕಾಯಿ ಎಳತ್ತಿದ್ದರೆ ಚಂದ ಅಲ್ಲ? ಓಕೆ, ಬೆಂಡೆಕಾಯಿಂದ ಇದು ಮಾಡ್ತಾರೆ ನೋಡಿ, ಯಾವುದು ಪಲ್ಯ ಚೆನ್ನಾಗಿರುತ್ತಲ್ಲ ಅದು, ಚಿಕ್ಕ ಚಿಕ್ಕ ಆಗಿ ಅದು ಸ್ಲೈಸ್ ಮಾಡಿ ಮಾಡೋದು. ಇದು ಮಾತ್ರ ಪುಳಿಮೆಣಸಿಗೆ ಸ್ವಲ್ಪ ಉದ್ದ ಮಾಡಿದ್ರು. ಓಕೆ, ಇದು ನೀವು ಈಗ ಈ ಥರ ಬೆಂಡೆಕಾಯಿನ ಮೊದಲೇ ಹೊರದಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋದಾ? ಅಂದರೆ ಯಾಕೆ ಅದು ಒಟ್ಟಿಗೆ ಮಾಡ್ಬೋದಲ್ಲ? ಅದೇ ಅಂಟು ಬರ್ತದಲ್ಲ, ಬರ್ಬೋದು. ಬರಬಾರ್ದು. ಓಕೆ, ಅಂಟು ಬರಬಾರ್ದು ಅಂತೇಳಿ ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿ. ಓಕೆ ಓಕೆ, ಆಲ್ಮೋಸ್ಟ್ ಫ್ರೈ ಆಗಿದೆ ಅಂತ ಸಾಕಾಗುತ್ತೆ. ಇದು ಸ್ವಲ್ಪ ಸ್ಲೋ ಅಲ್ಲಿ ಇಡುವಲ್ಲ? ಇದನ್ನೀಗ ಪ್ಲೇಟಿಗೆ ಹಾಕಬೇಕು. ಓಕೆ, ಬಾಣಲೆ ಅಂತೂ ಬಿಸಿ ಇದೆ. ಅದೇ ಬಾಣಲಿಗೆ ಎಣ್ಣೆ ಹಾಕಬೇಕು ಪುನಃ. ಓಕೆ, ಒಂದು 2 ಟೇಬಲ್ ಸ್ಪೂನ್. ಓಕೆ, ಇದನ್ನೆಲ್ಲ ಈಗ ಹುರಿದಿಟ್ಕೊಳ್ಬೇಕಲ್ಲ? ಅಂದರೆ ಇದನ್ನು ಮಿಕ್ಸ್ ಏನು ಮಾಡಲಿಕ್ಕಿಲ್ವಾ? ಇದಕ್ಕೆ ಪುಳಿಮೆಣಸಿಗೆ ಹೇಗೆ ಮಾಡ್ತೀರಾ? ಉಂಟಲ್ಲ ಪೌಡರ್ಗಳೆಲ್ಲ, ಪೌಡರ್ಗಳು ಹಾಕಿ. ಅಂದರೆ ಗ್ರೈಂಡ್ ಏನು ಮಾಡಲಿಕ್ಕಿಲ್ಲ? ಗ್ರೈಂಡ್ ಇಲ್ಲ ಹಾಗೆ. ಓಕೆ, ಅಡ್ಡಾಗ್ತಾ ಉಂಟಾ? ಇಲ್ಲ ಅವರಿಗೆ. ಓಕೆ, ಸ್ವಲ್ಪ ಅಂತ ಸಿಡಿತಾ ಉಂಟು ನೋಡಿ. ಸ್ವಲ್ಪ ಒಂದು 1/4 ಟೀ ಸ್ಪೂನು ಮೆಂತೆ. ಓಕೆ, ಮತ್ತು ಸ್ವಲ್ಪ ಜೀರಿಗೆ ಅಲ್ಲ? ಓಕೆ, ಇಷ್ಟಾದ್ಮೇಲೆ ಈರುಳ್ಳಿ ಹಾಕಿದ್ರಾ? ಓಕೆ, ಅದು ಸಾಂಬಾರು ಈರುಳ್ಳಿ ಅಲ್ಲ? ಓಕೆ ಓಕೆ, ಅದನ್ನೇನು ಕಟ್ ಮಾಡಿಕೊಳ್ಬೇಕು ಆ ಥರ ಏನಿಲ್ಲ? ಏನು ಕಟ್ ಮಾಡೋದು ಬೇಡ, ಹಾಗೆ ಸೀದಾ ಹಾಕಿ. ಓಕೆ, ಸ್ವಲ್ಪ ಕೆಂಪಾಗುವವರೆಗೆ ಬಾಡಿಸಬೇಕು. ಈರುಳ್ಳಿದು ಕೂಡ ಸಿಗುತ್ತೆ, ಏನು ಬೆಂಡೆಕಾಯಿ ಕೂಡ ಸಿಗುತ್ತಲ್ಲ? ಹೌದೌದು. ಅದಕ್ಕೆ ಬೆಂಡೆಕಾಯಿ ಸಾಂಬಾರು ಈರುಳ್ಳಿ ಪುಳಿಮೆಣಸಿ. ಬೆಂಡೆಕಾಯಿ ಸಾಂಬಾರು ಈರುಳ್ಳಿ ಪುಳಿಮೆಣಸಿ ಅಲ್ಲ?
ಮತ್ತು ನೋಡಿ ಚಿಕ್ಕ ಚಿಕ್ಕ ಈರುಳ್ಳಿ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾ ಉಂಟು. ಹೌದು. ಸ್ವಲ್ಪ ಬಾಡಿ ಬರುವಾಗ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ್ರಾ? ಬೆಳ್ಳುಳ್ಳಿನೂ ಸ್ವಲ್ಪ ಜಾಸ್ತಿ, ಒಂದು 10 ಎಸಳು ಬೇಕು. 10 ಎಸಳು ಬೇಕಲ್ಲ? ದೊಡ್ಡದಾದರೆ. ಹಾಂ ಹೌದು. ಬೆಳ್ಳುಳ್ಳಿ ಈರುಳ್ಳಿ ಸೇರಿದಾಗ ಉಂಟಲ್ಲ ಚೆನ್ನಾಗಿರುತ್ತಲ್ಲ ಟೇಸ್ಟ್. ಹೌದು. ನಾರ್ಮಲ್ ಆಗಿ ನಾವು ಪದಾರ್ಥಕ್ಕೆ ಈರುಳ್ಳಿಯನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೇವೆ. ಮತ್ತು ಇದಕ್ಕೆ ನೋಡಿ ಇಡೀ ಹಾಕ್ತಿದ್ರು. ಅದೇ ಇದರಲ್ಲಿ ಸ್ಪೆಷಲ್ ಅಲ್ಲ? ಹೌದು. ಆ ಟೇಸ್ಟ್ ಸಿಗಬೇಕು ನಮಗೆ ತಿನ್ನುವಾಗ. ಹೌದು ಹೌದು ಹೌದು. ಕೆಲವರೆಲ್ಲ ಈರುಳ್ಳಿಯನ್ನು ಊಟಕ್ಕೆ ಹಾಗೆ ಕಚ್ಕೊಂಡು ತಿಂತಾರೆ ನೋಡಿ. ಹೌದು. ನಾರ್ತ್ ಸೈಡ್, ಉತ್ತರ ಕನ್ನಡ ಸೈಡೆಲ್ಲ ಹಾಗೆ ಅಲ್ಲ, ಅರ್ಧ ಈರುಳ್ಳಿಯನ್ನು ಊಟ ಜೊತೆಗೆಲ್ಲ ಕಚ್ಕೊಂಡು. ಈಗ ಇದಕ್ಕೆ ಟೊಮೆಟೊ ಕೆಚಪ್ ಇದು ನಾನು ಸ್ವಲ್ಪ ಕುಕ್ಕರಲ್ಲಿ ಬೇಯಿಸಿ ಅದರದ್ದು ಸಿಪ್ಪೆ ತೆಗೆದು ಮಿಕ್ಸಿಯಲ್ಲಿ ರೆಡಿ ಮಾಡಿದ್ರಾ? ಓಕೆ. ಕುಕ್ಕರಲ್ಲಿ ಬೇಯಿಸಿ ಆಮೇಲೆ ಕೆಚಪ್ ಮಾಡ್ಕೊಂಡದಲ್ಲ? ಹೌದು. ಹಾಂ, ನಾವು ಇಡೀ ಟೊಮೆಟೊ ಹಾಕಲ್ಲ ಇದಕ್ಕೆ? ಇಲ್ಲ. ಆ ಥರ ಏನು ಫ್ರೈ ಮಾಡಿ ಹಾಕುವ, ಅದು ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ. ಟೇಸ್ಟು ಸ್ವಲ್ಪ ಗ್ರೇವಿ ಥರ ಆಗ್ತದೆ, ಸಿಗುತ್ತಲ್ಲ? ಹೌದು, ಚೆನ್ನಾಗಿರುತ್ತೆ. ಮತ್ತು ನಾವು ಹೊರಗಡೆಯಿಂದ ಏನು ಟೊಮೆಟೊ ಸಾಸ್ ಹಾಕೋದಕ್ಕಿಂತ ಅದನ್ನು ಇದೇ ಒಳ್ಳೆಯದಲ್ಲ? ಇದಕ್ಕೀಗ ಪೌಡರ್ಗಳು ಹಾಕಬೇಕು. ಫಸ್ಟಿಗೆ ಎಲ್ಲೋ ಪೌಡರ್, ಅರಿಶಿನ ಪೌಡ್ರು ಸ್ವಲ್ಪ ಇದಕ್ಕೆ ಹಾಕಿದ್ದೇವೆ, ಆದರೂ ಒಂದು ಮಸಾಲೆಗೆ ಸ್ವಲ್ಪ ಬೇಕಾಗ್ತದೆ ಹಿಡಿಲಿ ಅಂತಲ್ಲ. ಅದಕ್ಕೆ ಒಂದು ಕಾಲು ಸ್ಪೂನ್ ಅರಿಶಿನ ಪೌಡರ್, 1/4 ಟೀ ಸ್ಪೂನ್ ಮೆಣಸು 2 ಬೇಕು. 2. ಇದು ಮೆಣಸಿನ ಹುಡಿಯಾ? ಹುಡಿ. ಇದು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್, ಅದು ಸ್ವಲ್ಪ ಬೇಕು. ಸ್ವಲ್ಪ ಪೆಪ್ಪರ್ ಪೌಡರ್ 1/4 ಟೀ ಸ್ಪೂನ್. ಕೊರಿಯಾಂಡರ್ ಪೌಡರ್ ಹಾಕ್ತಿದ್ದೀರಲ್ಲ? ಸಾಧಾರಣ 1 ಸ್ಪೂನ್ ಅಷ್ಟ? ಒಂದು ಇಷ್ಟೇ ಹಾಕಬೇಕು. ಸ್ವಲ್ಪ 2 ಸ್ಪೂನ್ ಫುಲ್. ಈಗ ನೀರೇನು ಆ್ಯಡ್ ಮಾಡ್ಲಿಕ್ಕೆ ಉಂಟಾ? ಇಲ್ಲ, ಸ್ವಲ್ಪ ನೀರು ಆಡಬೇಕು. ಇದೊಂದು ಸ್ವಲ್ಪ ಬಾಡಿ ಆದಮೇಲೆ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ. ನೀರು ಆ್ಯಡ್ ಮಾಡಬೇಕು. ಇದೆಲ್ಲ ಯಾವುದಕ್ಕೆ ನಾವು ಇದು ಅದೇ ಊಟದ ಸೈಡ್ ಡಿಶ್ ಆಗ್ತದೆ. ದೋಸೆ ಹೀಗೆ ಹಾಗೆ ದೋಸೆ ಚೆನ್ನಾಗಿರ್ಬೋದಲ್ಲ? ದೋಸೆ ಚಪಾತಿಗೆಲ್ಲ ಗ್ರೇವಿ ಟೈಪ್ ಸಿಕ್ಕಿದೆ. ಈ ನೀರು ದೋಸೆಗೆಲ್ಲ ಒಳ್ಳೇದಾಗಿದೆ. ಹೌದು. ನೀರು ಕೊಡ್ತೀರಾ? ನೀರು ಕೊಡ್ತಲ್ಲ? ಹಾಕ್ಲಾ? ಅಂದಾಜೊಂದು 1/2 ಸ್ಪೂನ ಇನ್ನೂ ಹಾಕಿ. ಅರ್ಧ, ಇದು ಸ್ವಲ್ಪ ಬೇಯಬೇಕಾದ್ರೊಳಗೆ. ಅರ್ಧ ಲೋಟ ಸಾಕು. ನಾನು 1/2 ಸ್ಪೂನ್ ಅಂತ ಹೇಳಿದೆ. ಸಾಧಾರಣ ಒಂದು ಲೋಟದಷ್ಟು ನೀರು ಹಾಕಿ. ಗರಂ ಮಸಾಲ ಪೌಡ್ರ್ ಹಾಕಿರಲಿಲ್ಲ, ಸ್ವಲ್ಪ ಗರಂ ಮಸಾಲ. ಓಕೆ. ಗರಂ ಮಸಾಲ ಪೌಡ್ರ್ ಮಿಸ್ ಆಯ್ತಲ್ಲ? 1/4 ಟೀ ಸ್ಪೂನ್. ಎಸ್, ಅದು ಚೆನ್ನಾಗಿ ಬರುತ್ತೆ, ಪರಿಮಳ ಕೊಡಲ್ಲ? ಹೌದು. ಗರಂ ಮಸಾಲ. ಎಸ್ ಮ್ಯಾಮ್, ನೀವು ಹೇಳಿ. ಏನು ನೀವು ಅಡಿಗೆಲ್ಲ ಎಕ್ಸ್ಪರ್ಟಾ ಹೇಗೆ? ಹಾಗೇನು ಎಕ್ಸ್ಪರ್ಟ್ ಏನಿಲ್ಲಪ್ಪ, ಸಣ್ಣ ಮಟ್ಟಿಗೆಲ್ಲ ಮಾಡ್ತೇನೆ ಅಷ್ಟೇ. ಹೌದು. ಮತ್ತು ಮನೆಯಲ್ಲಿ ತಿಳುವಾಗ ಅಡಿಗೆಲ್ಲ ಮಾಡಲೇಬೇಕು. ಹೌದು. ಯಾರೆಲ್ಲ ಇದ್ದೀರಾ ಮನೆಯಲ್ಲೆಲ್ಲ? ಹಸ್ಬೆಂಡ್, ನಾನು, 2 ಮಕ್ಕಳು. 2 ಮಕ್ಕಳು. ಮತ್ತು ಅತ್ತೆ ಮತ್ತು ಮೈದುನೆಲ್ಲ ಪಕ್ಕದಲ್ಲೇ ಇದ್ದಾರೆ. ಪಕ್ಕದಲ್ಲಿ ನೆರೆಕರೆ. ಓಕೆ. ಮಕ್ಕಳು ಏನು ಮಾಡ್ತಿದ್ದಾರೆ? ಸ್ಕೂಲಿಗೆ ಹೋಗ್ತಿದ್ದಾರೆ. ಒಬ್ಬಳು ಸ್ಕೂಲು, ಒಬ್ಬಳು ಕಾಲೇಜ್. ಓಕೆ. ಆಗಲಿ ಸ್ವಲ್ಪ. ಈಗ ಬೆಂಡೆಕಾಯಿ ಆ್ಯಡ್ ಮಾಡ್ಬೋದು. ಬೆಂಡೆಕಾಯಿಗೆ ಸ್ವಲ್ಪ ಉಪ್ಪು ಹಾಕಿದ್ದೇವೆ, ಆದರೂ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಮಸಾಲೆ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ. ಈಗ ಚೆನ್ನಾಗಿ ಬೇಯಬೇಕಲ್ಲ? ನೀರು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಆ್ಯಡ್ ಮಾಡಿ. ಸ್ವಲ್ಪ ಸಾಕು. ಮತ್ತು ಹುಣಸೆ ನೀರು ಕೂಡ ಹಾಕ್ತೇವೆ. ಸಾಕು. ಈಗ ಹುಣಸೆ ನೀರು ಹಾಕ್ತಿದ್ದೀರಾ? ಸ್ವಲ್ಪ ಹುಣಸೆ ಸ್ವಲ್ಪ ನೋಡಿ ಹಾಕಬೇಕು, ಯಾಕಂದರೆ ಟೊಮೆಟೊ ಕೆಚಪ್ ಹಾಕಿರೋದ್ರಿಂದ ಹುಳಿ ಜಾಸ್ತಿ ಆಗಬಾರ್ದು. ಓಕೆ. ಕುದೀತಾ ಇರುವಾಗಲೇ ಸ್ವಲ್ಪ ಬೆಲ್ಲನೂ ಅದಕ್ಕೆ ಆ್ಯಡ್ ಮಾಡ್ಕೊಬಿಡಿ ಲಾಸ್ಟಿಗೆ. ಅಂದರೆ ಸ್ವಲ್ಪ ಸ್ವೀಟ್ ಇರಲಿ ಅಂತಲೇ? ಹೌದು. ಅದು ಖಾರ ಹುಳಿ ಸ್ವೀಟ್ ಆಗುವಾಗ ಓಕೆ, ಒಳ್ಳೆ ಆಗ್ತದೆ, ಚೆನ್ನಾಗಿ ಬರುತ್ತೆ. ಹೌದು. ಇವಾಗ ನನಗೆ ಅದರ ಟೇಸ್ಟ್ ಹಾಗೆ ಗೊತ್ತಾಯ್ತು ನೋಡಿ. ಸ್ವಲ್ಪ ಸ್ವೀಟ್ ಖಾರ ಆಗಿರುತ್ತಲ್ಲ. ಮತ್ತು ನೀವು ಏನು ಇದಕ್ಕೆ ಕಾಳು ಮೆಣಸಿದ್ದು ಹುಡಿ ಕೂಡ ಹಾಕಿದ್ದೀರಿ ನೋಡಿ. ಈ ಥರ ಎಲ್ಲ ಪದಾರ್ಥ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗ್ಬೋದಲ್ಲ? ಬೆಂಡೆಕಾಯಿ ಸಾರು ಈ ಥರ ಎಲ್ಲ ಮಾಡಿದರೆ. ಓಕೆ. ಕರೆಕ್ಟ್ ಕುದಿ ಬಂದರೆ ರೆಡಿ ಅಂತ ಹೇಳ್ಬೋದಾ? ಸ್ವಲ್ಪ ಬೇಯಬೇಕು ಒಂದು ಸ್ವಲ್ಪ. ಓಕೆ. ಬೆಂಡೆಕಾಯಿ ಬೆಂದು ಆಲ್ಮೋಸ್ಟ್ ರೆಡಿ ಅಂತ ಕಾಣುತ್ತಲ್ಲ? ರೆಡಿ ಆಗಿದೆ. ತೆಗೆದಾ?
ಘಮ ಪರಿಮಳ ಬರ್ತುಂಟು ನೋಡಿ, ಹಾಗೆ ಬರ್ತುಂಟಲ್ಲ. ಹಾಂ, ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡಬೇಕು. ಓಕೆ, ಸಾಕಾಗುತ್ತಾ ಇದು? ಓ ಸಾಕು. ಆಫ್ ಮಾಡ್ದಾ? ಹ್ಞೂ. ಎಸ್, ಮೇಲ್ಗಡೆಯಿಂದ ಹೀಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀರಲ್ಲ, ಒಂದು ಸತಿ ಹೀಗೆ ಮಗಸಿದ್ರೆ ನಮ್ಮದು ಬೆಂಡೆಕಾಯಿ ಮತ್ತು ಈರುಳ್ಳಿಯ ಪುಳಿಮೆಣಸಿ ರೆಡಿ ಅಲ್ಲ. ಓಕೆ, ಇನ್ನು ಸರ್ವ್ ಮಾಡ್ಕೊಡೋದಲ್ಲ. ಓಕೆ, ತಗೊಳ್ಳಿ. ಓಕೆ, ಬೆಂಡೆಕಾಯಿ ಪುಳಿಮೆಣಸಿ ರೆಡಿಯಾಗಿದೆಲ್ಲ ನೋಡಿ, ಘಮ ಪರಿಮಳ ಬರ್ತುಂಟು. ಟೇಸ್ಟ್ ನೋಡಿ ಹೇಳಬೇಕಲ್ಲ. ಹೌದು. ಓಕೆ, ನೀವು ಇದಕ್ಕೆ ಜೊತೆಗೆ ಬೆಂಡೆಕಾಯಿ ಮತ್ತು ಈರುಳ್ಳಿ ಹಾಕಿರಲ್ಲ, ಚಿಕ್ಕ ಈರುಳ್ಳಿ, ಸಾಂಬಾರು ಈರುಳ್ಳಿ, ಬೆಂಡೆಕಾಯಿ ಮತ್ತು ಸಾಂಬಾರು ಈರುಳ್ಳಿಯ ಪುಳಿಮೆಣಸಿ ರೆಡಿ. ಟೇಸ್ಟ್ ನೋಡಲಾಗಿದೆ ಈಗ. ಓಕೆ, ಅನಿಲ ಮ್ಯಾಮ್ ಸಾಕಾಗುವಂತಹ ಬೆಂಡೆಕಾಯಿ ಮತ್ತು ಈರುಳ್ಳಿಯ ಪುಳಿಮೆಣಸಿ ಅಂತೂ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಬೆಂಡೆಕಾಯಿ ಪುಳಿಮುಂಚಿ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಂಡೆಕಾಯಿ ಹೋಳುಗಳನ್ನ ಉಪ್ಪು, ಅರಿಶಿಣ ಪುಡಿ ಸೇರಿಸಿ ಲೋಳೆ ಹೋಗುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸಾಸಿವೆ, ಮೆಂತೆ, ಜೀರಿಗೆ ಹಾಕಿ ಚಟಪಡಿಸಿ ಸಾಂಬಾರ್ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ 1 ಕಪ್ ಟೊಮ್ಯಾಟೊ ಪ್ಯೂರಿ, ಅರಿಶಿಣ ಪುಡಿ, 2 ಚಮಚದಷ್ಟು ಮೆಣಸಿನ ಪುಡಿ, ಅರ್ಧ ಚಮಚ ಕರಿಮೆಣಸಿನ ಪುಡಿ, 2 ಚಮಚ ಧನಿಯಾ ಪುಡಿ ಹಾಕಿ ಹುರಿಯಿರಿ. ಆ ನಂತರ ಸ್ವಲ್ಪ ನೀರು, ಗರಂ ಮಸಾಲಾ ಪುಡಿ, ರುಚಿಗೆ ಅನುಸಾರವಾಗಿ ಉಪ್ಪು, ಹುಣಸೆ ರಸ, ಸ್ವಲ್ಪ ಬೆಲ್ಲ ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಬೆಂಡೆಕಾಯಿ ಪುಳಿಮುಂಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.